ಹಲೋ ನಮಸ್ತೆ ಎಲ್ರಿಗೂ. ದಿನ ಆಫೀಸ್ಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಹೊರಗಡೆ ಹೋಗಬೇಕು, ಜಾಸ್ತಿ ಸ್ಕಿನ್ ಕೇರ್ ಮಾಡೋದಕ್ಕೆ ಟೈಮ್ ಇಲ್ಲ, ಜಾಸ್ತಿ ಮೇಕಪ್ ಮಾಡೋದಕ್ಕೆ ಟೈಮ್ ಇಲ್ಲ, ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ಆದರೂ ಕೂಡ ನಮ್ಮ ಸ್ಕಿನ್ ಸೂಪರ್ ಆಗಿರಬೇಕು, ಗ್ಲೋ ಇರಬೇಕು, ಮೇಕಪ್ ಮಾಡಿದ ಲುಕ್ ಇರಬೇಕು, ಲೈಟ್ ಆಗಿರಬೇಕು, ಕ್ಲಾಸ್ ಆಗಿರಬೇಕು. ಇದೆಲ್ಲದನ್ನು ಮಾಡುವಂಥ ಒಂದು ಯಾವುದಾದ್ರೂ ಕ್ರೀಮ್ ಇದೆಯಾ? ಹೀಗಂತೂ ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ, ಮೇಡಮ್ ನೀವು ಸನ್ಸ್ಕ್ರೀನ್ ಹೇಳ್ತೀರಾ, ಮಾಯ್ಶ್ಚರೈಸರ್ ಹೇಳ್ತೀರಾ, ಡೇ ಕ್ರೀಮ್ ಹೇಳ್ತೀರಾ, ಯಾವುದು ಬೇಡ, ನಮಗೊಂದು ಕ್ರೀಮ್ ಹೇಳಿ, ಅದಿಷ್ಟೆಲ್ಲ ಬೆನಿಫಿಟ್ ಕೊಡಬೇಕು, ಆ ಥರದ ಒಂದು ಕ್ರೀಮ್ ಹೇಳಿ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಅವರಿಗೆಲ್ಲರಿಗೋಸ್ಕರ ಇವತ್ತೊಂದು ಅದ್ಭುತವಾಗಿರುವಂಥ ಕ್ರೀಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದೇನು ಹೊಸ್ತಲ್ಲ, ಇದನ್ನ ನಾನು ಯೂಸ್ ಮಾಡ್ತಾ ಇರೋದಕ್ಕೆ ನಾನು ಹೇಳ್ತಾ ಇರೋದು. ಈ ಹಿಂದೆ ಕೂಡ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಈ ಕ್ರೀಮ್ದು ನಾನು ವಿಶೇಷತೆ ಫಸ್ಟ್ ಹೇಳ್ತೀನಿ. ಇದು ಏನು ಅಂತಂದರೆ, ಇದು ಆಲ್ ಇನ್ ಒನ್ ಕ್ರೀಮ್ ಅಥವಾ 2 in 1 ಕ್ರೀಮ್ ಅಂತಲೂ ಹೇಳ್ಬೋದು. ಇದು ಸ್ಕಿನ್ ಕೇರು ಮಾಡುತ್ತೆ, ಸ್ಕಿನ್ಗೆ ಇನ್ಸ್ಟೆಂಟ್ ಗ್ಲೋ ಕೂಡ ಕೊಡುತ್ತೆ. ಸ್ಕಿನ್ ಕೇರ್ ಅಂತಂದರೆ ಏನು? ಸ್ಕಿನ್ ಕೇರ್ ಮಾಡೋದಕ್ಕೆ, ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ನಾವು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಲೋಷನ್ ಹಚ್ತೀವಲ್ವಾ, ಇದು ಸ್ಕಿನ್ ಕೇರ್ ಕ್ರೀಮ್ಸ್ ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಈ ಕ್ರೀಮಲ್ಲಿ ಆ ಅಂಶ ಕೂಡ ಇದೆ, ಅಂದರೆ ಮಾಯ್ಶ್ಚರೈಸಿಂಗ್ ಅಂಶ ಇದೆ, ಸನ್ಸ್ಕ್ರೀನ್ ಲೋಷನ್ದು ಕೂಡ ಅಂಶ ಇದೆ. ಇದು ಪೊಲ್ಯೂಷನಿಂದ ನಮ್ಮ ಸ್ಕಿನ್ನನ್ನು ಹಾಳಾಗೋದನ್ನು ತಡೆಗಟ್ಟುತ್ತೆ, UV ರೇಸಿಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದನ್ನು ಕೂಡ ತಡೆಯುತ್ತೆ. ಇನ್ನೊಂದು, ಜಾಸ್ತಿ ಮೇಕಪ್ ಮಾಡಲಿಕ್ಕೆ ಇಷ್ಟ ಇಲ್ಲ, ಲೈಟಾಗಿ ಟಚಪ್ ಮಾಡ್ಕೊಂಡಾಗಿರಬೇಕು, ಆದರೆ ಕ್ಲಾಸಿಯಾಗಿ ಸೂಪರ್ಬಾಗಿ ಕಾಣಬೇಕು, ಗ್ಲೋಯಿಂಗ್ ಕಾಣಬೇಕು, ಮುಖ ವೈಟಾಗಿ ಕಾಣಬೇಕು, ಬ್ರೈಟಾಗಿ ಕಾಣಬೇಕು ಅನ್ನೋರಿಗೆ, ಅವರಿಗೆ ಕೂಡ ಇದು ದಿ ಬೆಸ್ಟ್. ಫೌಂಡೇಶನ್ ಹಾಕೊಳ್ಳಿಕ್ಕೆ ಟೈಮ್ ಇಲ್ಲ, ಇಷ್ಟನೂ ಇಲ್ಲ, ಫೌಂಡೇಶನ್ ಕ್ರೀಮ್ ಹಾಕಿದರೆ ಜಾಸ್ತಿ ಮೇಕಪ್ ಮಾಡ್ಕೊಂಡಾಗಿ ಕಾಣುತ್ತೆ, ಅಥವಾ ಕನ್ಸಿಲರ್ ನಾವು ಯೂಸೇ ಮಾಡೋದಿಲ್ಲ. ಕನ್ಸಿಲರ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಸ್ಪಾಟ್ಗಳನ್ನು ಹೈಡ್ ಮಾಡೋದಕ್ಕೆ, ಡಾರ್ಕ್ ಸರ್ಕಲ್ ಇರುತ್ತೆ, ಬೇರೆ ಥರದ ಏನಾದರೂ ಅನ್ಈವನ್ ಟೋನನ್ನು ಹೈಡ್ ಮಾಡೋದಕ್ಕೆ ನಾವು ಕನ್ಸಿಲರನ್ನು ಉಪಯೋಗ ಮಾಡ್ತೀವಿ. ಅದನ್ನು ಕೂಡ ಹಾಕಲಿಕ್ಕೆ ಟೈಮ್ ಇಲ್ಲ, ಬಟ್ ಆ ಸ್ಪಾಟ್ ಹೈಡ್ ಆಗಬೇಕು, ಸ್ಕಿನ್ ಈವನ್ ಟೋನ್ ಕಾಣಬೇಕು. ಅಂದರೆ ಈವನ್ ಟೋನ್ ಅಂದರೆ ಎಲ್ಲ ಮುಖದ ನಮ್ಮ ಸ್ಕಿನ್ ಏನಿರುತ್ತೆ ಅದು ಈಕ್ವಲ್ ಆಗಿ ಕಾಣಬೇಕು. ಒಂದು ಕಡೆ ಡಾರ್ಕ್, ಒಂದು ಕಡೆ ಪ್ಯಾಚ್ ಇದ್ದಾಗೆ ಆ ಥರ ಕಾಣಬಾರ್ದು, ಸೂಪರ್ಬಾಗಿ ಕಾಣಬೇಕು. ಅದನ್ನು ಕೂಡ ಈ ಕ್ರೀಮ್ ಮಾಡುತ್ತೆ. ಒಂದೇ ಕ್ರೀಮ್ ಇಷ್ಟೆಲ್ಲ ಮಾಡುತ್ತೆ ಅಂತಂದರೆ ಖಂಡಿತವಾಗ್ಲೂ ಹೌದು. ಇದರ ಹೆಸರೇ ಹೇಳುವಂತೆ ಲ್ಯಾಕ್ಮೆ 925 CC ಕಾಂಪ್ಲೆಕ್ಷನ್ ಕೇರ್ ಕ್ರೀಮ್ ಆಲ್ ಇನ್ ಒನ್ ಇನ್ಸ್ಟೆಂಟ್ ಸ್ಕಿನ್ ಸ್ಟೈಲಿಸ್ಟ್ ಅಂತ ಅಂದ್ಬಿಟ್ಟು, ಇದು ನಿಮಗೆ ಇನ್ಸ್ಟೆಂಟ್ಲಿ ಪ್ರೊಟೆಕ್ಟ್ಸ್ ಅಂತೆ, ಮಾಯ್ಶ್ಚರೈಸ್ ಮಾಡುತ್ತೆ, ಬ್ರೈಟನ್ ಮಾಡುತ್ತೆ, ಈವನ್ ಸ್ಕಿನ್ ಟೋನ್ ಕೊಡುತ್ತೆ, ಕನ್ಸಿಲ್ ಆಗಿ ವರ್ಕ್ ಮಾಡುತ್ತೆ, ಫ್ರೆಶ್ನೆಸ್ ಕೊಡುತ್ತೆ. ಇದೆಲ್ಲದನ್ನು ಈ ಒಂದು ಕ್ರೀಮ್ ಮಾಡುತ್ತೆ. ಕರೆಕ್ಟಾಗಿ ನೋಡಿ, ಲ್ಯಾಕ್ಮೆ 925 CC ಕಾಂಪ್ಲೆಕ್ಷನ್ ಕೇರ್ ಕ್ರೀಮ್. ಇದರ ಹಿಂದೆ ಕೂಡ ಈ ಬಗ್ಗೆ ಅಂದರೆ ಈ ಕ್ರೀಮ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಇದನ್ನು ನಾವು ಯಾವ ಥರ ಅಪ್ಲೈ ಮಾಡೋದು ಅಂತಂದರೆ, ಇದು ಆನ್ಲೈನಲ್ಲಿ ನಿಮ್ಗೆ ಸಿಗುತ್ತೆ, ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ನಿಮಗೆ ನೈಕಾ ಅಥವಾ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ನೀವು ನೋಡಿದರೂ ಕೂಡ ಈ ಕ್ರೀಮ್ ಬಗ್ಗೆ ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಇದೆ. ಇನ್ನೊಂದು ಹೇಳ್ತೀನಿ, ನೈಕಾದಲ್ಲಿ ಬೆಸ್ಟ್ CC ಕ್ರೀಮ್ ಇಂಡಿಯಾದು ನಂಬರ್ 1 ಅಂತ ಇದೆ. ಇದು 70,000ಗೂ ಜಾಸ್ತಿ ಯೂಸರ್ಸ್ದು ಫೀಡ್ಬ್ಯಾಕ್ ಇದೆ, ಎಲ್ಲ ಪಾಸಿಟಿವ್ ಫೀಡ್ಬ್ಯಾಕ್ಸ್ ಇದೆ, 4+ ರೇಟಿಂಗ್ಸ್ ಇದೆ ಈ ಕ್ರೀಮ್ ಬಗ್ಗೆ. ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲದವರಿಗೆ, ಆದರೂ ಸೂಪರಾಗಿ ಕಾಣಬೇಕು, ಕ್ಲಾಸಿಗೆ ಕಾಣಬೇಕು, ಗ್ಲೋ ಆಗಿ ಕಾಣಬೇಕು ಅನ್ನೋರಿಗೆ ಕೂಡ ಇದನ್ನ ಯೂಸ್ ಮಾಡ್ಬೋದು. ಡೈಲಿ ಆಫೀಸ್ ಕಾಲೇಜಿಗೆ ಹೋಗೋರಿಗೆ ಕೂಡ ಇದನ್ನ ಯೂಸ್ ಮಾಡ್ಬೋದು. ಇದು ದಿ ಬೆಸ್ಟ್. ಇನ್ನೊಂದು ಏನು ಅಂತಂದರೆ, ಮೇಕಪ್ ಮಾಡ್ಕೊಳ್ಳುವಾಗ ಫೌಂಡೇಶನ್ ಕ್ರೀಮ್ ಮತ್ತು ಕನ್ಸಿಲರ್ ಆಗಿ ಕೂಡ ಈ ಒಂದು ಕ್ರೀಮನ್ನು ಉಪಯೋಗ ಮಾಡ್ಬೋದು. ಫುಲ್ ಮೇಕಪ್ ಮಾಡ್ಕೊತೀರಾ, ಬೇರೆ ಫೌಂಡೇಶನ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ಫೌಂಡೇಶನ್ ಪ್ಲಸ್ ಕನ್ಸಿಲರ್ ಕ್ರೀಮ್ ಆಗಿ ಉಪಯೋಗ ಮಾಡ್ಬೋದು. ನೀವು ನನ್ನ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಆ್ಯಕ್ಚುಲಾಗಿ ಬೇರೆ ಯಾವ ಫೌಂಡೇಶನನ್ನು ಹಾಕೊಳ್ಳಲ್ಲ. ನಾನು ಮೇಕಪ್ ಮಾಡ್ಕೊಳ್ಳುವಾಗ ಕೂಡ ಅಷ್ಟೇ ಬೇಸ್ ಕ್ರೀಮ್ ಅಥವಾ ಫೌಂಡೇಶನ್ ಕ್ರೀಮ್ ಆಗಿ ಇದನ್ನೇ ನಾನು ಉಪಯೋಗ ಮಾಡೋದು, ಬೇರೆ ಯಾವುದನ್ನು ಉಪಯೋಗ ಮಾಡಲ್ಲ. ನಿಮಗೆ ಬಟ್ ಇದು ಏನು ಅಂತಂದರೆ, ನಿಮಗೆ ಬೇರೆ ಬೇರೆ ಸ್ಕಿನ್ ಟೋನ್ ಅವರಿಗೆ ಬೇರೆ ಬೇರೆ ಟೋನ್, ಅಂದರೆ ಬೇರೆ ಬೇರೆ ಶೇಡ್ಸಲ್ಲಿರುತ್ತೆ. ಇದು ನಿಮ್ಮ ಸ್ಕಿನ್ ಟೋನ್ ಯಾವುದು, ನಿಮ್ಮದು ವೈಟ್ ಅಥವಾ ಸ್ವಲ್ಪ ಡಾರ್ಕ್, ಅದನ್ನ ನೋಡಿಕೊಂಡು ನೀವು ಶೇಡನ್ನು ನೀವು ತಗೋಬೇಕಾಗುತ್ತೆ. ಇದರದ್ದು ಲಿಂಕ್ ಹಾಕಿರ್ತೇನೆ, ನೀವು ಲಿಂಕಲ್ಲಿ ಯಾವುದಾದ್ರೂ 1-2 ಶೇಡದು ನಾನು ಹಾಕಕ್ಕೆ ಬರುತ್ತೆ, ಎಲ್ಲದೂ ಹಾಕೋಕ್ಕಾಗಲ್ಲ. ಬಟ್ ನಿಮ್ಗೆ ಕ್ಲಿಕ್ ಮಾಡಿದಾಗ ನಿಮಗೆ ಡಿಫ್ರೆಂಟ್ ಶೇಡ್ಸ್ ತೋರಿಸುತ್ತೆ. ಅದರಲ್ಲಿ ನಿಮಗೆ ಸೂಟ್ ಆಗುವಂಥ, ನಿಮ್ಮ ಸ್ಕಿನ್ ಟೋನಿಗೆ ಸೂಟ್ ಆಗುವಂಥ ಶೇಡ್ ಯಾವುದು ಅದನ್ನ ನೋಡಿ ನೀವು ಬೈ ಮಾಡ್ಬೋದು. ಇದನ್ನ ಅಪ್ಲೈ ಮಾಡೋದು ಹೇಗೆ? ನೀವು ಮುಖನ ಕ್ಲೀನಾಗಿ ತೊಳ್ಕೊತೀರಲ್ವಾ, ಮಾಯ್ಶ್ಚರೈಸರ್ ನೀವು ಅಪ್ಲೈ ಮಾಡ್ತೀರಾ, ನಿಮ್ಮ ಹತ್ರ ಇದೆ ಅಂತಂದರೆ ಬೆಸ್ಟ್ ಅಪ್ಲೈ ಮಾಡಿ. ಮಾಯ್ಶ್ಚರೈಸರ್ ಹಚ್ಕೊಂಡು ಅದಾದ ನಂತರ ಈ ಕ್ರೀಮನ್ನು ಒಂದು ಸ್ವಲ್ಪ ಡಾಟ್ ಆಗಿ ತಗೊಂಡು ಫುಲ್ ಮುಖಕ್ಕೆ, ಅಂದರೆ ಈ ಥರ ಡಾಟ್ ಆಗಿ ಹಚ್ಚಿಬಿಟ್ಟು ಕ್ಲೀನಾಗಿ ಕೈಯಿಂದ ಬ್ಲೆಂಡ್ ಮಾಡ್ಕೋಬೇಕು. ಎಲ್ಲ ಕಡೆ ಕವರ್ ಆಗೋ ಥರ ಮುಖ ಮತ್ತು ಕುತ್ತಿಗೆ, ಕಿವಿಗೆ ನಾವು ಹಚ್ಕೋಬೇಕಾಗುತ್ತೆ. ಯಾವಾಗಲೂ ಫೌಂಡೇಶನ್ ಬೇಸ್ಡ್ ಅಥವಾ ಮೇಕಪ್ ಬೇಸ್ಡ್ ಕ್ರೀಮ್ಗಳನ್ನು ಹಚ್ಚುವಾಗ
ಮುಖ, ಕುತ್ತಿಗೆ ಮತ್ತು ಕಿವಿಗೆ ನಾವು ಹಚ್ಕೊಳ್ಳೇಬೇಕು. ಇಲ್ಲದಿದ್ದರೆ ಇಲ್ಲಿ ಮುಖದೊಂದು ಕಲರ್, ಇಲ್ಲೊಂದು ಕಲರ್, ಅಥವಾ ಕುತ್ತಿಗೆದು ಒಂದು ಕಲರ್ ಕಾಣುತ್ತೆ. ಅಂದರೆ ಆ ಕಲರ್ ಡಿಫ್ರೆಂಟಾಗಿ ನಮಗೆ ಕಾಣುತ್ತೆ. ಹಾಗೆಯೇ ಅದಂದರೆ ಬೇಸಿಕ್ಸ್, ನೀವು ಮೇಕಪ್ ಮಾಡೋದ್ರಲ್ಲಿ ಬೇಸಿಕ್ಸ್. ಇದು ಕೂಡ ಮೇಕಪ್ ಬೇಸ್ಡ್ ಕ್ರೀಮ್ ಆಗಿರೋದ್ರಿಂದ ನಾವು ಇನ್ಸ್ಟೆಂಟ್ ಗ್ಲೋ ಕೊಡಲಿಕ್ಕೆ ಯೂಸ್ ಮಾಡೋದ್ರಿಂದ ನೀವು ಮುಖ, ಕುತ್ತಿಗೆ ಮತ್ತು ಕಿವಿಗೆ ಹಚ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ. ಒಂದು ಕ್ರೀಮಿಂದ ನಿಮಗೆ ಸ್ಕಿನ್ ಕೇರ್ ಬೆನಿಫಿಟು ಸಿಗುತ್ತೆ, ಇನ್ಸ್ಟೆಂಟ್ ಗ್ಲೋ ಆಗಲಿಕ್ಕೆ ಕೂಡ ಬೆನಿಫಿಟ್ ಸಿಗುತ್ತೆ. ಸೊ ಆದ್ದರಿಂದ ಈ ಒಂದು ಕ್ರೀಮನ್ನು ನೀವು ಬ್ಯಾಗಲ್ಲಿ ಡೈಲಿ ಇಟ್ಕೋಬೋದು, ಮನೇಲಿ ಇಟ್ಕೋಬೋದು. ಎಲ್ಲಿ ಹೋಗಬೇಕು ಅಂತಂದ್ರೂ ಕ್ವಿಕ್ಕಾಗಿ ರೆಡಿ ಆಗಬೇಕು, ಜಾಸ್ತಿ ಮೇಕಪ್ ಮಾಡೋದು ಬೇಡ, ಆದರೂ ಚೆನ್ನಾಗಿ ಕಾಣಬೇಕು ಅಂತಂದರೆ ಈ ಕ್ರೀಮನ್ನು ನೀವು ಆರಾಮ್ಸೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸೊ ಈ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೇನೆ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೀವು ಬೈ ಮಾಡ್ಬೋದು. ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲೂ ಬೈ ಮಾಡ್ಬೋದು. ಫಸ್ಟ್ ಟೈಮ್ ಏನಾದರೂ ನೀವು ಯಾವುದಾದ್ರೂ ಹೊಸ ಪ್ರಾಡಕ್ಟನ್ನು ನಿಮ್ಮ ಸ್ಕಿನ್ಗೆ ಟ್ರೈ ಮಾಡ್ತೀರಾ ಅಂತಂದರೆ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಬೈ ಮಾಡೋಕ್ಕಿಂತ ಮುಂಚೆ ಕೂಡ ಅಷ್ಟೇ ನೀವೊಂದ್ಸರಿ ಫೀಡ್ಬ್ಯಾಕ್ ಮತ್ತು ಕಂಟೆಂಟ್ ರಿವ್ಯೂಸ್ ಎಲ್ಲ ಚೆಕ್ ಮಾಡಿಕೊಂಡು ಬೈ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಿಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ಇಂಥದೇ ಯೂಸ್ಫುಲ್ ಆಗಿರುವಂಥ ಕಂಟೆಂಟ್ಗಳನ್ನು ನಾನು ಹಾಕ್ತಾನೆ ಇರ್ತೀನಿ. ನಿಮ್ಗೆ ಅದರಿಂದ ತುಂಬ ಬೆನಿಫಿಟ್ ಆಗ್ಬೋದು. ಒಂದು ಮರೆತೆ ಅತಿ ಮುಖ್ಯವಾಗಿರೋದು, ಇದು ಆಲ್ ಟೈಪ್ ಆಫ್ ಸ್ಕಿನ್ಗೂ ಆಗುತ್ತೆ, ಎಲ್ಲ ಸ್ಕಿನ್ ಟೈಪ್ ಅವರಿಗೂ ಇದಾಗುತ್ತೆ. ನಿಮ್ಮ ಕಲರ್, ನಿಮ್ಮ ಟೋನ್ ಮೇಲೆ, ಸ್ಕಿನ್ ಟೋನ್ ಮೇಲೆ ಶೇಡ್ಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಬಿಟ್ಟರೆ ಈ ಕ್ರೀಮ್ ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೂ ಆಗುತ್ತೆ. ಥ್ಯಾಂಕ್ಸ್ ಎಲ್ರಿಗೂ.